ಸೊಲ್ಮೆಲು ನಮಕುಡ್ಲ ತುಳುವಾರ್ತೆಲು ಯಾನಶೀಲಾ ಕುಂದರ್ ಇತ ವಾರ್ತೆದಿವರ ಅಣ್ಣಪ್ಪ ಸ್ವಾಮಿನ ರಕ್ಷಣೆಡ್ದು ಮಾತಾ ಸಮಸ್ಯೆಲು ದೂರ ಆವೊಂದುಂಡು ಸತ್ಯದ ಸಾಕ್ಷಾತ್ಕಾರ ಆವೊಂದುಂಡೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆರ್ ಪಂತೆರ ಧರ್ಮಸ್ಥಳಟು ಶುಕ್ರವಾರ ನಡೆದಿನ ಧರ್ಮ ಜಾಗೃತಿ ಸಭೆಟ್ ಆರು ಪಾತಿರಿಯರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನೋಡು ಶುಕ್ರವಾರ ಧಾರ್ಮಿಕ ಕ್ಷೇತ್ರಲಿನ ನಾಯಕರನ್ನ ಧರ್ಮ ಜಾಗೃತಿ ಸಭೆ ನಡೆತಂಡು ಸಭೆಗೆ ಬತ್ತಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆರನ ವೇದ ಮಂತ್ರ ಘೋಷದ ಒಟ್ಟಿಗೆ ಎತ್ಕೊಂಡರು ತುಡಾರ ಬುಲ್ಪು ಪತ್ತಾದ ಸಭೆನ ಉದಿಪನ ಮಲ್ತಿನ ಹೆಗ್ಗಡೆರು ಧಾರ್ಮಿಕ ಕ್ಷೇತ್ರಲಿನ ನಾಯಕರನ್ನ ಧರ್ಮ ಜಾಗೃತಿ ಸಭೆನ ಉದ್ದೇಶಿತದ ಪಾತಿರಿಯರು ಮಂಜುನಾಥ ಸ್ವಾಮಿನ ಇಂಬು ಧರ್ಮ ದೇವತೆಲ್ನ ಭಯ ಅಣ್ಣಪ್ಪ ಸ್ವಾಮಿನ ರಕ್ಷಣೆ ಹಿಡಿದು ಮಾತಾ ಸಮಸ್ಯೆಲು ದೂರ ಆವೊಂದುಂಡು ಸತ್ಯದ ಸಾಕ್ಷಾತ್ಕಾರ ಆವೊಂದುಂಡು ಧರ್ಮಸ್ಥಳದ ಭಕ್ತಿರ್ ಬೊಕ ಅಭಿಮಾನ್ಯನ ಪ್ರೀತಿ ವಿಶ್ವಾಸ ಬೊಕ ಮರ್ಯಾದಿಡ್ದು ಎಂಕ್ಲೆಗ ಮಾತಾ ಸೇವಾ ಕಾರ್ಯ ದುಂಬರಿಪೆರೆ ಹೊಸ ಉಮೇದು ಉತ್ಸಾಹ ಮೂರ್ತು ಬೈದಣಂದು ಪಂಡಿರು ತಾನು ಧರ್ಮಾಧಿಕಾರಿಯಾದ ಹೆಗ್ಗಡೆ ಪೀಠ ಬಯಕಿದೆನೆಯತ್ತು ಅಣ ನೆನಪಂದೆ ಅಮ್ಮೇರು ಕರಿದು ಪೋಯಿ ನಡೆದವರ ಪಟ್ಟ ದೆತನೊಡಾಂಡು ಮುಲ್ಪತಾನ ಕಾರಣ ಮಾತ್ರ ಮಾತಾ ಕಾರ್ಯಲು ಮಂಜುನಾಥ ಸ್ವಾಮಿ ಎಂಬುದೊಟ್ಟಿಗೆ ಧರ್ಮ ದೇವತೆಲೆನ್ನ ಇಚ್ಛದಂಚ ಬೊಕ್ಕ ಅಣ್ಣಪ್ಪ ಸ್ವಾಮಿನ ರಕ್ಷಣೆ ಹಿಡ್ದು ಪೊರ್ಲುಡು ನಡಪಣೊಂದು ವೀರೇಂದ್ರ ಹೆಗ್ಗಡೆರ್ ಪಂಡಿರ ಬೇತೆ ಬೇತೆ ನಿರ್ಣಯ ನಿಘಂಟ್ಲೆನ ಸಭೆಟ್ ದುಂಬುದಿದ್ದು ಐನ ಮುಖ್ಯಮಂತ್ರಿ ಒತ್ತು ಮುಖ್ಯಮಂತ್ರಿ ಗೃಹ ಮಂತ್ರಿ ಬೊಕ ಜಿಲ್ಲಾಧಿಕಾರಿಗಳಿಗೆ ಕಡಪುಡಿಯರೆ ನಿಘಂಟು ಮಲ್ತೆರ ಇಸೇಸ ತನಿಖೆದ ಕೂಟ SIT ಕಟ್ಟದು ನ್ಯಾಯದ ತನಿಖೆಗೆ ಅನುಕೂಲ ಮಲ್ತುಕೊರ್ನ ಮುಖ್ಯಮಂತ್ರಿ ಒತ್ತು ಮುಖ್ಯಮಂತ್ರಿ ಗೃಹ ಮಂತ್ರಿ ಬೊಕ SIT ಕೂಟದ ಮಾತಾಧಿಕಾರಿಗಳಿಗೆ ಸೊಲ್ಮೆ ಸಂದಾವನ ಸಾಮಾಜಿಕ ಜಾಲತಾಣ ಬೊಕ ದೃಶ್ಯ ಮಾಧ್ಯಮಲೆಡ್ ಸುಳ್ಳು ಸುದ್ದಿನ ತಡೆಪರೆ ಸರ್ಕಾರ ಕಠಿಣ ಕ್ರಮದೆತ್ತುನೋಡು ಶ್ರದ್ಧಾ ಕೇಂದ್ರ ಧಾರ್ಮಿಕ ನಂಬಿಕೆಲೆಗೆ ಎದುರಾದ ಶಾಂತಿ ಭಂಗ ಮಲ್ಪನ ಸಂಘ ಸಂಸ್ಥೆల ನಿಮಿತ್ತ ಸರ್ಕಾರ ಕಾನೂನು ಕ್ರಮದೆತ್ತುನೋಡು ಧರ್ಮ ಸಂರಕ್ಷಣಾ ಸಮಿತಿನ ಗಟ್ಟಿ ಮಲ್ತದ ವರ್ಷಗೊರ ಇಂಚಿನ ಸಭೆನ ಅವಲವಲು ನಡಪಾವಡು ಹೆಗ್ಗಡೆರ್ನ ಒಟ್ಟುಗು ಗಟ್ಟಿ ಸಂಕಲ್ಪಡುವಂಥದ್ದು ಧರ್ಮ ಸಂರಕ್ಷಣೆ ಮಲ್ಪರೆ ತಯಾರಾದುಲ್ಲ ಅಂದು ಇಂಚ ಧಾರ್ಮಿಕ ಕ್ಷೇತ್ರಲಿನ ನಾಯಕರ ಧರ್ಮ ಜಾಗೃತಿ ಸಭೆಟ್ ಬೇತೆ ಬೇತೆ ನಿರ್ಣಯ ನಿಘಂಟಲೆನ ಗೊತ್ತು ಮಲ್ತೆರ ಬೆದ್ರದ ಡಾಕ್ಟರ್ ಮೋಹನ ಆಳ್ವ ವಿದ್ವಾನ್ ದಾಮೋದರ ಶರ್ಮ ಬಾರ್ಕೂರು ವಿದ್ವಾನ್ ಹಿರಣ್ಯ ವೆಂಕಟೇಶ್ವರ ಭಟ್ಟ ಕಟೀಲ್ ಲಕ್ಷ್ಮೀನಾರಾಯಣ ಸರಣ್ಣ ಮಾಣಿಲ ಶ್ರೀಧಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿ ವಿದ್ವಾನ್ ನಾಗೇಂದ್ರ ಭಾರದ್ವಾಜ್ ಬೆಳ್ತಂಗಡಿದ ವಕೀಲರ ಧನಂಜಯ ರಾವ್ ಪ್ರತಾಪ ಸಿಂಹ ನಾಯ್ಕ್ ಡಿ ಹರ್ಷೇಂದ್ರ ಕುಮಾರ್ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆ ಶ್ರದ್ಧಾ ಅಮಿತ್ ಸೋನಿಯಾ ವರ್ಮಾ ನಿರ್ಣಯಲೆನ್ನು ದುಂಬುದಿನ ಪ್ರೊಫೆಸರ್ ಸುಬೀರ್ ಕುಮಾರ್ ಸಭೆಟ್ ಪಾಲ್ದೊಂಡಿರು STM ಕಾಲೇಜು ಉಪನ್ಯಾಸಕರ ಡಾಕ್ಟರ್ ಶ್ರೀಧರ ಭಟ್ ಕಾರ್ಯಕ್ರಮ ಸುಧಾರ್ತೆ ಕೊರಿಯರು. ನಾನು ಇಲ್ಲಿ ಒಳಗೆ ಬರುವಾಗ ನಾನೊಬ್ಬ ಹೆಗ್ಡೆಯವರಾಗಿ ಇಲ್ಲಿ ಬರಲಿಲ್ಲ. ನಾನೊಬ್ಬ ಸಾಮಾನ್ಯ ನಿಮ್ಮ ಹಾಗೆ ಧರ್ಮದರ್ಶಿಯಾಗಿ ಇಲ್ಲಿ ಒಳಗೆ ಬಂದೆ. ಇಲ್ಲಿ ಒಳಗೆ ಬರುವಾಗ ನಿಮ್ಮೆಲ್ಲರ ನಗು ನೋಡಿ ಆಮೇಲೆ ನಾನು ಎಲ್ಲವನ್ನೂ ಮರೆತೆ. ಎಲ್ಲವನ್ನು ಮರೆತೆ. ನೀವೆಲ್ಲ ನಗ್ತಾ ಇದ್ರಿ ಮತ್ತು ನಗು ನೋಡಿ ಓಹೋ ಇವರು ಕೂಡ ನಮ್ಮ ಹಾಗೆ ಯಾವ ಚಿಂತೆಯಲ್ಲಿಲ್ಲ, ಧೈರ್ಯದಲ್ಲಿದ್ದಾರೆ ಇವರು ಅಂತೇಳಿ ಭಾಳ ಸಂತೋಷ ಆಯಿತು ನನಗೆ. ಹಾಗೆ ನಾನು ಕೂಡ ನಿಮ್ಮ ಅಲ್ಲಿ ಒಬ್ಬನಾಗಿ ಭಾಳ ಸಂತೋಷದಿಂದ ಒಳಗೆ ಪ್ರವೇಶ ಮಾಡಿದೆ. ನಮ್ಮ ಕ್ಷೇತ್ರದಲ್ಲಿ ಪಟ್ಟಾದ ಮೊದಲನೇ ದಿವಸ ನನಗೆ ಅನಿಸಿದ್ದೇನೆ ಅಂದರೆ ನನಗೆ ಯಾಕೆ ಬೇಕಿತ್ತು ಈಗ ಈ ವಯಸ್ಸಿನಲ್ಲಿ ಈ ಪಟ್ಟ ಅಂತ. ನಾನು ನಿಜವಾಗಿ ನಾನು ಅಪೇಕ್ಷೆ ಪಟ್ಟು ಇಲ್ಲಿ ಅಧಿಕಾರಕ್ಕೆ ಬಂದವನಲ್ಲ, ಹೆಗ್ಡೆಯವರಾಗಿ ಬರಲೇಬೇಕಂತ ಆಸೆ ಪಟ್ಟವನೇ ಅಲ್ಲ. ಏನೋ ಅಪಕಸ್ಮಾತ್ ನಮ್ಮ ತಜ್ಞವರ ಅಂತ್ಯ ಆಯಿತು ಮತ್ತು ನನಗೆ ಇಲ್ಲಿ ಅವಕಾಶ ಸಿಗುತ್ತು ಪಟ್ಟಾಭಿಷೇಕ ಆದಾಗ ನನಗೆ ನಿಜವಾಗಿ ಅನಿಸಿದ್ದು ಇಲ್ಲಿ ಏನಾದರೂ ಮಾಡಿ ತೋರಿಸಬೇಕು ಅಂತ. ಧರ್ಮದೇವತೆಗಳ ಹೆಸರು ಬಂತು ಇಲ್ಲಿ. ಪ್ರತಿ ಸಲ ಅವರು ಧರ್ಮದೇವತೆಗಳು ಕೂಡ ಇಲ್ಲಿ ನುಡಿಕಟ್ಟು ನೋಡೋಕೆ ಹೇಳ್ತಾರೆ, ನಾವು ಮಾಡ್ತೇವೆ, ನಿಮ್ಮ ಮೂಲಕ ಮಾಡ್ತೇವೆ ಅಂದರೆ ನೀವು ನಿಮಿತ್ತ ಮಾತ್ರ, ನಾವು ನಿಮ್ಮ ಮೂಲಕ ನಾವು ಮಾಡ್ತೇವೆ. ನಾನು ಈಗಲೂ ಕೂಡ ಅದು ಹಾಗೆ ತಿಳ್ಕೊಂಡಿದ್ದೆ, ನಾನು ನಿಮಿತ್ತ ಮಾತ್ರ ಮಾಡೋರೆಲ್ಲ ಧರ್ಮದೇವತೆಗಳು ಅಂತ. ಅವ್ರು ಹೇಳ್ತಾರೆ ಹೆಚ್ಚು ಕಮ್ಮಿ ಆದರೆ ಕೈಯಲ್ಲಿ ಎಣ್ಣೆ ಕಣ್ಣಿಗೆ ಹೋದಿತ್ತು. ನಿಮ್ಮ ದೇವಸ್ಥಾನ ಹೇಗೆ ಇಲ್ಲಿ ಹಿಂದೂ ಧರ್ಮ ಹೇಗೆ ನಡೀತದೆ ಅಂತಂದರೆ ಧರ್ಮದೇವತೆಗಳು ಆಯಾ ಕ್ಷೇತ್ರದಲ್ಲಿ ನಿಂತು ಆ ಧರ್ಮವನ್ನು ಕಾಪಾಡ್ತಾರೆ. ಧರ್ಮವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಮನುಷ್ಯರು, ನೀವು ಎಲ್ಲರೂ ಕೂಡ ನಿಮಿತ್ತ ಮಾತ್ರ, ಮಾಡುವವರೆಲ್ಲ ಅವರೇ, ಮಾಡಿಸುವ ನಮ್ಮ ಈ ಯಂತ್ರಗಳ ಮೂಲಕ ಮಾಡಿಸ್ತಾರೆ ಮತ್ತು ಇದರಿಂದ ಫಲವನ್ನು ಅವರು ಸಂತೋಷ ಪಡ್ತಾರೆ. ಹೀಗಾಗಿ ಅಣ್ಣಪ್ಪನ ರಕ್ಷಣೆ ನಮಗೆ ಇದ್ದರೆ ಬೇರೆ ಯಾರ್ದು ರಕ್ಷಣೆ ಬೇಡ. ಯಾಕೆಂದರೆ ಎಲ್ಲರ ರಕ್ಷಣೆ ಅಣ್ಣಪ್ಪ ಇಲ್ಲಿ ಎಚ್ಚರಿಕೆಯಿಂದ ಮಾಡ್ತಾರೆ. ಈಗ ಕಳೆದ ಒಂದು 4 ತಿಂಗಳಿಂದ ನಡೆದ ಘಟನೆಗಳನ್ನು ನೋಡಿದರೆ ಅದು ಹೇಗೆ ಘಟನೆಗಳಾಗಿದೆ
ಹೇಗೆ ಸಂದರ್ಭೋಚಿತವಾಗಿ ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ ಅಣ್ಣಪ್ಪನ ಕಾರಬಾರ ಏನು, ಅದರ ಶಕ್ತಿ ಏನು, ಸ್ವಾಮಿ ಅನುಗ್ರಹ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಾಗಿ. ಹಾಗೆ ನಿಮ್ಮ ಕ್ಷೇತ್ರ ಯಾವುದು ಸಣ್ಣದಲ್ಲ. ನಿಮಗೆ ಒಂದು ಮಾತು ಹೇಳ್ತೇನೆ, ಯಾರು ಕೂಡ ಧರ್ಮಸ್ಥಳ ಕ್ಷೇತ್ರ ದೊಡ್ಡದು, ತಿರುಪತಿ ಕ್ಷೇತ್ರ ದೊಡ್ಡದು, ಬಾಕಿ ನಮ್ಮದೆಲ್ಲ ಭಾಳ ಸಣ್ಣದು ಅಂತ ತಿಳ್ಕೊಬೇಡಿ. ಎಲ್ಲವೂ ಕೂಡ ದೊಡ್ಡ ಕ್ಷೇತ್ರಗಳೇ. ನಾವೆಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡೋಣ, ನಮ್ಮ ಕ್ಷೇತ್ರಕ್ಕೆ ಬಂದಿರುವಂಥ ಎಲ್ಲ ಆಪತ್ತುಗಳು ದೂರ ಆಗಲಿ ಮತ್ತು ಆಳೋರಂಥ ಶಿಷ್ಯರು ನಮಗೆಲ್ಲ ಸಿಗಲಿ ಅಂತೇಳಿ ಆಶಿಸ್ತಾ, ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯಿಂದ ಭವಿಷ್ಯ ಇರಲಿ. ನಿಮ್ಮ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ನೀವು ಶ್ರಮಿಸಿ, ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ಈಗಾಗಲೇ ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೇವೆ, ಪ್ಲಾಸ್ಟಿಕ್ಕನ್ನು ನಿಷೇಧಿಸಿ ಮತ್ತು ಎಲ್ಲ ರೀತಿಯಿಂದ ಕೂಡ ಕ್ಷೇತ್ರದ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಮಾಡಿ ನಿಮ್ಮ ಕ್ಷೇತ್ರದ ಶಕ್ತಿಗಳು ನಿಮಗೆ ಬೆಂಬಲ ಕೊಡ್ತವೆ. ಬೆಂಬಲದಿಂದ ನೀವೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಪುತ್ತೂರ್ದ ಪಿಲಿಯೇಸ ಪರಂಪರೆಗೆ ತನ್ನನೇ ನಮೂನೆದ ಪಜ್ಜೆ ಗುರ್ತದ ಇಸೇಸತೆ ತೋಜಾದಿನ ಪಿಲಿ ರಾಧಣ್ಣೆಂದು ಪನ್ಪಾವನ್ನ ಕೆಮ್ಮಾಯ್ದ ರಾಧಾಕೃಷ್ಣ ಶೆಟ್ಟಿ ಶನಿವಾರ ಪುಲ್ಯಕಾಂಡ್ಯ ತೀರಿಯರು ಅರೆಗ್ 51 ವರ್ಷ ಪ್ರಾಯದಿತ್ತಡ. ಪಿಲಿ ರಾಧಣ್ಣೆಂದು ಪುದರ್ಪುಯಿನ ಪುತ್ತೂರು ಕೆಮ್ಮಾಯ್ದ ಪಿಲಿಯೇಸದ 51 ವರ್ಷ ಪ್ರಾಯದ ರಾಧಾಕೃಷ್ಣ ಶೆಟ್ಟಿ ಶನಿವಾರ ಕಾಂಡೆ ತೀರಿಯರು ಉಸಾರಿಜ್ಜಾಂದೆ ಐನಾರೇನ ಶುಕ್ರವಾರ ರಾತ್ರಿ ಪುತ್ತೂರು ಆಸ್ಪತ್ರೆ ಕೊನೊತ್ತೆರ ಐಡ್ದು ಬೊಕ್ಕ ಸರಿಯಾಯಿನ ಮಾಡ್ದಾಗ ಅದು ಕುಡ್ಲದ ಆಸ್ಪತ್ರೆಗೆ ಸೇರ್ಸಾದಿತ್ತೆರ ಅವಳು ಕಾಂಡೆ ರಾಧಾಕೃಷ್ಣ ಶೆಟ್ಟಿ ತೀಡ್ದೇರ ಪಿಲಿಯೇಸದ ಸಂಪ್ರದಾಯಗೂ ಎಲ್ಮೆದತ್ಲ ಪಿಲೆ ಬರಂದಿನಂಚ ವೇಷ ಪಾಡ್ನೋ ಬೊಕ್ಕ ನಲಿಪುನವು ಅರೆನ ಇಸೇಸ ಆದಿತ್ತಂಡ 55 ವರ್ಷದುಂಬು ಪುತ್ತೂರುಡಿತ್ತಿನವು ರಡ್ಡೆ ಪಿಲಿ ಒಂಜಿ ಪಿಲಿ ಸಂಕಪ್ಪಣ್ಣೆ ಬೊಕ್ಕೊಂಜಿ ಪಿಲಿ ಗಂಗಣ್ಣೆ ಸಂಕಪ್ಪ ಶೆಟ್ಟಿಯರ್ನ ಮಗನೇ ಪಿಲಿ ರಾಧಣ್ಣೆ ಸಂಕಪ್ಪಣ್ಣೆ 30 ವರ್ಷ ಕಾಲ ನಲಿತಿದಿನಾರು. ರಾಧಾಕೃಷ್ಣ ಶೆಟ್ಟಿ 1 ವರ್ಷ ಪ್ರಾಯಡುಪ್ಪನಗನೆ ಅಮ್ಮೆರ ಮಗನ ಕಿನ್ನಿ ಪಿಲಿಯಾದ ಗುಬ್ಬುಗು ಸೇರ್ಸಾವಂಡ್ಯರ ಅಲ್ಪಡ್ದು ಪಿಲಿಯ ಸಸುರು ಅಮ್ಮೆರ ಬೊಕ ಮಗ್ಗಿರುವೆರ್ಲ 10 ವರ್ಷ ಒಟ್ಟುಗು ಪಿಲಿತ ಪಜ್ಜೆ ಪಾಡ್ನಕ್ಲು ಕಿನ್ನಿ ಪಿಲಿಯಾದ ಪಿಲಿಯೇಸದ ಮಂಡದಿ ಒಂದು ಪಿದಾಡ್ನ ಆಣ್ ಮಿತ್ತಗ ಪಿಲಿ ರಾಧಣ್ಣೆ ಅದು ಗುಡ್ತ ಮಲ್ತೊಂಡ್ಯರ ಬಡಿದಿ ಇರುವರು ಮಗಲ್ಲು ಬೊಕ ಒಡ್ತಿ ಮಗಲೇನು ಆರು ಅಗತಿದಿರ. ಕುಡ್ಲಡ್ ಕರಿನ 30 ವರ್ಷಲಿಡ್ದ ಕಾರ್ಯಡುಪ್ಪುನ ಗಿರಾಕಿಲನ ಇಸ್ವಾಸಗು ಸಂದಿದಿನ ಬೆಡ್ ಮ್ಯಾಟ್ರಸ್ ಶೋರೂಮ್ ನೋವಾ ಸೇಲ್ಸ್ದ ಸಜ್ಜಿ ಮಲ್ತಿನ ಹೊಸ ರೆಸ್ಟೋಲೆಕ್ಸ್ ಮ್ಯಾಟ್ರಸ್ ಅಂಗಡಿ ಕುಡ್ಲದ ಬಳ್ಳಲ್ ಬಾಗಡ ಉದಿಪನಾತಡ. ಕುಡ್ಲಡ್ ಎಡ್ಡೆ ಗುಣಮಟ್ಟದ ಉತ್ಪತ್ತಿಲು ಬೊಕ ಎಡ್ಡೆ ಸೇವೆಗೆ ಪುದರ್ಪುಯಿನ ಗಿರಾಕಿಲನ ಇಸ್ವಾಸುಗು ಸಂದಿದಿನ ಸಂಸ್ಥೆನೆ ಕರಿನ 30 ವರ್ಷಲಿಡ್ದ ಕಾರ್ಯಡುಪ್ಪುನ ಬೆಡ್ ಮ್ಯಾಟ್ರಸ್ ಶೋರೂಮ್ ನೋವಾ ಸೇಲ್ಸ್ ಆದುಂಡು. ಇತ್ತ ಅಂಗಡಿನ ಸಜ್ಜಿ ಮಲ್ತದಿತ್ತದ ಮ್ಯಾಟ್ರಸ್ಲೆನ ಹೊಸ ರೆಸ್ಟೋಲೆಕ್ಸ್ ಮ್ಯಾಟ್ರಸ್ ಅಂಗಡಿನ ಕುಡ್ಲದ ಬಳ್ಳಲ್ ಬಾಗಡ ಉದಿಪನ ಮಲ್ತದೆರ. ರೆಸ್ಟೋಲೆಕ್ಸ್ ವ್ಯವಸ್ಥಾಪಕ ನಿರ್ದೇಶಕರ ಡೇವಿಡ್ ಕುರುವಿಲ್ಲ, ನೋವಾ ಸೇಲ್ಸ್ದ ಪಾಲ್ದಾರ ಶ್ರೀತಿವಿ ಕಾಮತ್ ಬೊಕ ವಿಜಯ ಎನ್ ಕಾಮತ್ ನಾಡೆ ಕತ್ತರ್ದ ಅಂಗಡಿನ ಉದಿಪನ ಮಲ್ತಿರ. ವಿಜಯ ಕಾಮತ್ ಬೊಕ ಕುಟುಂಬ ಡೇವಿಡ್ ಕುರುವಿಲ್ಲ, ವಾಸ್ತುಶಿಲ್ಪಿ ಆಶ್ರಿಕಾ ಮೀನ್, ರೆಸ್ಟೋಲೆಕ್ಸ್ ಕಂಪನಿದಕ್ಲು ಬೊಕ ಟೀಮ್ ನೋವಾ ಸೇಲ್ಸ್ ಬೊಕ ದಿ ಸ್ಲಿಪ್ ಸ್ಟೋರೀಸ್ ಕೂಟದಕ್ಲು ಕೆಲಸದಕ್ಲು ಮಾತ ಒಟ್ಟಾದ ತುಡರ ಪುಲ್ಪು ಪತ್ತಾದ ಸಂಸ್ಥೆದ ವ್ಯವಹಾರಗೂ ಚಾಲನೆ ಕೊರಿಯರ. ವಿಜಯ ಕಾಮತ್ ಪಾತಿಡ್ದ ಹಾಸಿಗೆ ತಲೆಂಬು ಬೊಕ ಬೇತೆ ಸಾಧನ್ಲೆನ ಮಾರ್ನೇಟು ನೋವಾ ಸೇಲ್ಸ್ ಪುದರ್ ಪಡಿತಂಡ 30 ವರ್ಷಲಿಡ್ದ ಈ ಅಂಗಡಿ ಗಿರಾಕಿಲನ ಬೇಡಿಕೆಗೂ ಹೊಂದುದು ಕಾರ್ಯ ಮಲ್ತೊಂದುಂಡು ಹೊಸ ಉತ್ಪತ್ತಿಲು ಬರೊಂದುಂಡು ಗಿರಾಕಿಲೆಗೆ ಎಡ್ಡೆ ನಿದ್ರೆಗೆ ಒದಗು ನಂಚ ವ್ಯವಸ್ಥೆನ ಮಲ್ತು ಕೊರ್ಪುನವು ನಮ್ಮ ಮುಖ್ಯ ಉದ್ದೇಶ ಆದಿತ್ತದ ಸಜ್ಜಿ ಮಲ್ತಿನ ಶೋರೂಮ್ ಸುರು ಮಲ್ತೊಂದುಲ್ಲ ಅಂದು ಪಂಡಿರ. ಅಂಗಡಿ ಸಜ್ಜಿ ಮಲ್ಪರೆ ಕೊಡುಗೆ ಕೊರ್ನ ಬೊಕ ಬೆರಿಸಾಯ ಕೊರ್ನ ವ್ಯಕ್ತಿಲೆಗೆ ನೋವಾ ಸೇಲ್ಸ್ದ ಪಾಲ್ದಾರ್ಲು ತಮ್ಮನದ ಮರ್ಯಾದೆ ಮಲ್ತೆರ. 15 ವರ್ಷಲಿಡ್ದ ನೋವಾ ಸೇಲ್ಸ್ದ ಕರ್ತವ್ಯ ಮಲ್ತೊಂದು ಪುನಃ ಗಿರೀಶರಿಗೆ ಮೆಚ್ಚುಗೆದ ಮರ್ಯಾದೆ ಮಲ್ತೆರ. ನಾನು ನೋವಾ ಸೇಲ್ಸ್ ಎಂಬ ಸಂಸ್ಥೆಯನ್ನು ಲಾಸ್ಟ್ 30 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೇನೆ. ಇದು ಹಾಸಿಗೆ ಮತ್ತು ಹಾಸಿಗೆ ಪರಿಕರಗಳು, ದಿಂಬುಗಳು, ಕುಷನ್ಗಳು ಇದರಲ್ಲಿ ನಾವು ಪರಿಣತಿಯನ್ನು ಪಡ್ಕೊಂಡಿದ್ದೇವೆ. ಈಗ ನಾವು 30 ವರ್ಷದಲ್ಲಿ ಇದು 2ನೇ ಬಾರಿಗೆ ನವೀಕೃತ ಶೋರೂಮನ್ನು ಮಾಡ್ತಾ ಇದ್ದೇವೆ. ಇದರ ಮೇನ್ ಪರ್ಪಸ್ ಎಂತಂತ ಹೇಳಿದರೆ ಹೊಸ ಪ್ರಾಡಕ್ಟ್ಸ್ ಬರ್ತಾ ಇದೆ. ಸೊ ಕಸ್ಟಮರ್ಸಿಗೆ ಡೀಪ್ ಕ್ವಾಲಿಟಿ ಸ್ಲೀಪ್ ಕೊಡೋದು ನಮ್ಮ ಮಿಷನ್. ಮ್ಯಾಂಗ್ಳೂರಿಯನ್ಸ್ ಶುಡ್ ಹ್ಯಾವ್ ಅ ಡೀಪ್ ಕ್ವಾಲಿಟಿ ಸ್ಲೀಪ್. ದಟ್ ಈಸ್ ದ ಹೋಲ್ ಐಡಿಯಾ ಬಿಹೈಂಡ್ ದಿಸ್ ರೆನೋವೇಟೆಡ್ ಸ್ಟೋರ್.
ಮತ್ತು ಅದು ಬಿಟ್ಟು ಕಸ್ಟಮರ್ಸಿಗೆ ಆ್ಯಕ್ಚುಲಿ ಎಂತ ಹೇಳ್ತೇವೆ, ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಮಾತ್ರ ಅಲ್ಲ, ಪರ್ಚೇಸ್ ಎಕ್ಸ್ಪೀರಿಯನ್ಸ್ ಕೊಡಬೇಕು, ಅದು ನಮ್ಮ ಮೋಟೋ. ಮತ್ತು ನಾವು ಲಾಸ್ಟ್ 30 ವರ್ಷದಿಂದ ರೆಸ್ಟೋಲೆಕ್ಸ್ ಎಂಬ ಮ್ಯಾಟ್ರಸ್ ಸಂಸ್ಥೆ ಪ್ರೊಡಕ್ಷನ್ ಅವ್ರದ್ದು ರೆಸ್ಟೋಲೆಕ್ಸ್ ಎನ್ನ ಕಂಪನಿಯವರೊಟ್ಟಿಗೆ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೇವೆ. ಆ್ಯಂಡ್ ದೇ ಆರ್ ಇನ್ ದಿಸ್ ಟ್ರೇಡ್ ಫ್ರಮ್ ಲಾಸ್ಟ್ 40 years ಆ್ಯಂಡ್ ಅವರ್ ಅಸೋಸಿಯೇಷನ್ ಈಸ್ ಗೋಯಿಂಗ್ ಸ್ಟ್ರಾಂಗ್ ಡೇ ಬೈ ಡೇ. ಕುಡ್ಲಾ ವಿಜಯದ ಜಾರ್ಜ್ ಫೆರ್ನಾಂಡಿಸ್ ಮುಖ್ಯ ಮಾರ್ಗದ ಮೇರಿಯನ್ ಪ್ಯಾರಡೈಸ್ ಸ್ಟ್ರೀಟ್ ಪುನ ನೇಲ್ಡ್ ಇಟ್ ಬ್ಯೂಟಿ ಬಾರ್ಡ್ ಹೊಸ ಸೇವೆಲೆನ್ ಸುರು ಮಲ್ದೆರ. ಡಾಕ್ಟರ್ ಎ ಸದಾನಂದ ಶೆಟ್ಟಿ ಹೊಸ ಸೇವೆಲೆನ್ ಉದಿಪನ ಮಲ್ತೆರ. ಕುಡ್ಲಾ ವಿಜಯದ ಜಾರ್ಜ್ ಫೆರ್ನಾಂಡಿಸ್ ಮುಖ್ಯ ಮಾರ್ಗದ ಮೇರಿಯನ್ ಪ್ಯಾರಡೈಸ್ ಸ್ಟ್ರೀಟ್ ಪುನ ಮೇಕಪ್ ಆರ್ಟಿಸ್ಟ್ ಆಜ್ಞಾ ಅಳ್ವ ಮೆರನ ನೇಲ್ಡ್ ಇಟ್ ಬ್ಯೂಟಿ ಬಾರ್ಡ್ ಹೊಸ ಸೇವೆಲೆನ್ ಸುರು ಮಲ್ದೆರ. ನೇಲ್ ಆರ್ಟ್ ಪೆಡಿಕ್ಯೂರ್ದ ಒಟ್ಟಿಗೂ ಬ್ಯೂಟಿ ಪಾರ್ಲರ್ ತಿಕ್ಕುನ ಮಾತಾರಿತಿದ ಸೇವೆಲು ನೇಲ್ ಇಟ್ಟಡು ತಿಕ್ಕೊಂಡು ಆತೆಯತ್ತು ಬಾಡಿಗೆ ಬಂಗಾರದ ವ್ಯವಸ್ಥೆಲ ಒಪ್ಪುಂಡು. ಶ್ರೀದೇವಿ ಬರವು ಸಂಸ್ಥೆಲನ ಗುರ್ಕಾರ್ಯರು ಡಾಕ್ಟರ್ ಎ ಸದಾನಂದ ಶೆಟ್ಟಿ ನೇಲ್ಡ್ ಇಟ್ ಬ್ಯೂಟಿ ಬಾರ್ದ ಹೊಸ ಸೇವೆಲೆನು ಉದಿಪನ ಮಲ್ತದು ಎಡ್ಡೆಪ್ಪು ಬೈಕೇರ. ಬಿನ್ನೆರಾದು ಪಾಲ್ದಿತ್ತೊನ್ನ ನಮ್ಮ ಕುಡ್ಲ ಚಾನಲ್ದ ಡಾಕ್ಟರ್ ಪ್ರಿಯಾ ಹರೀಶ್ ಪಾತಿರ್ದು ಮಾತರಿಗ್ಲ ಪೊರ್ಲು ತೋಜುಡುಂದು ಮನಸ್ಸೊಪ್ಪುಂಡು ಅಂಚಾದೊಪ್ಪನಗ ಆಜ್ಞಾ ಆಳ್ವಾರಿನ ನೇಲ್ಡ್ ಇಟ್ ಸಂಸ್ಥೆಡು ಪೊಂಜೋಲೆನ್ ಬೊಕಲಾತು ಪೊರ್ಲು ಮಲ್ಪೇರು ಪೊಣ್ಣುಲೆಗು ಪೊರ್ಲುಗು ಬೊಡಾಯಿನ ಫೇಶಿಯಲ್ ಪೆಡಿಕ್ಯೂರ್ ಒಟ್ಟುಗು ಬಾಡಿಗೆ ಬಂಗಾರನ್ಲ ಒದಕಾವೆರೆಂದು ಪಂಡೆರ. ಮಲ್ಲಿಕಾ ಪ್ರಸಾದ್ ಕುಮಾರ್ ಶೆಟ್ಟಿ, ಮೇಘನಾ ಆಳ್ವ, ರಾಮಚಂದ್ರ ಆಳ್ವ, ಆರತಿಯಾರ್ ಆಳ್ವ, ದೇವಿಚರಣ್ ಶೆಟ್ಟಿ, ಸಾಯಿಲ್ ರೈ, ಕಿರಣ್ ರೈ ಉದಿಪನದ ಪೊರ್ತುಡಿತ್ತೆರ. ನೇಲ್ ಎಕ್ಸ್ಟೆನ್ಷನ್, ಜೆಲ್ ಪೇಂಟಿಂಗ್, ನೇಲ್ ಆರ್ಟ್, ಪೆಡಿಕ್ಯೂರ್ಡ್ ಪೊಂಜೋಲೆನ ಒಗುರ್ಲೆನ ಪೊರ್ಲು ರೈಸುನಂಚ ಮಲ್ಪುನ ನೇಲ್ಡ್ ಇಟ್ ಬ್ಯೂಟಿ ಬಾರ್ ಇತ್ತೆ ಹೇರ್ ಕಟ್ಟಿಂಗ್, ಫೇಶಿಯಲ್ ಕ್ಲೀನ್ ಆಫ್ ಇಂಚ ಬ್ಯೂಟಿ ಪಾರ್ಲರ್ ತಿಕ್ಕುನ ಮಾತಾ ರೀತಿದ ಸೇವೆಲೆನು ಕೊಡ್ದು ಪೊಣ್ಣುಲೆಗ್ ಭಾಗ್ಯ ಒಂದುಂಡು. ಆತೆ ಅತ್ತು ಮದಿಮೆ ಪೊಕ್ಕ ಬೇತಲೇಸ್ಲೆಗ್ ಪೊರ್ಲ ಗಂಟದ ಪದ್ದೈಲಿನ ಬಾಡಿಗೆಗೂ ಕೊಡ್ದು ಪೊಂಜೋಲೆನ ಪೊರ್ಲುಗು ನನ್ನಲಾತು ಮೆನ್ಕು ಕೊರಿಯರೆ ಉಂಡು. ಹೊಸ ಸೇವೆಲು ಸುರುವಾಯಿನಲೆ ಕೊಡು 2 ವಾರ ಕಾಲ 125 ಪಣವು ಕಮ್ಮಿ ಮಲ್ಪನ ಕೊಡುಗೆ ಕೊರೊಂದುಲ್ಲೆರು. ನೇಲ್ಡ್ ಇಟ್ ಎಂಬ ಸಂಸ್ಥೆಯ ಉದ್ಘಾಟನೆ ಆಗಿದೆ. ಈ ಸಂಸ್ಥೆಯು ಯಾವುದೇ ವ್ಯಾಪಾರ ಮಾಡುವಾಗ ಮನುಷ್ಯ ದೈವಗಳು ಎಷ್ಟೋ ಅಷ್ಟೇ ಮನಸ್ಥೈರ್ಯ ಅಗತ್ಯ. ಈ ವ್ಯಾಪಾರ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತೇನೆ. ಮತ್ತು ಇದೇನು ಅವರಿಗೆ ಹೊಸ ವ್ಯಾಪಾರವಲ್ಲ, ಮೊದಲನೇ ವ್ಯಾಪಾರಕ್ಕೂ ನಾನು ಬಂದಿದ್ದೇನೆ, ಇನಾಗ್ರೇಷನ್ ಮಾಡಿದ್ದೇನೆ, ಅದು ಯಶಸ್ಸನ್ನು ಕಂಡಿದೆ. ಆದ್ದರಿಂದ ಇದು 2ನೇ ಬ್ಯೂಟಿ ಪಾರ್ಲರನ್ನು ನಮ್ಮ ಆಜ್ಞಾ ಆಳ್ವರವರ ನೇತೃತ್ವದಲ್ಲಿ ನಡೀತದೆ. ಹಾಗೆಯೇ ಆರತಿ ಆಳ್ವ, ರಾಮಚಂದ್ರ ಆಳ್ವ ಮತ್ತು ಸಹೋದರಿ ಅಭಿಷೇಕ್ತ ಇವರೆಲ್ಲ ಸಮ್ಮುಖದಲ್ಲಿ ಈಗಾಗಲೇ ಉದ್ಘಾಟನೆ ಆಗಿದೆ. ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ 2 ಪ್ರಾರ್ಥನೆ. ಆಜ್ಞಾ ನೇಲ್ಡ್ ಇಟ್ ಪನ್ಪಿನ ಒಂಜಿ ಸಂಸ್ಥೆನ ಶುರು ಮಲ್ತದೆ ರೈಟ್. ನಮಕ ಉಗುರುಗು ಬೋಡಿತ್ತಿನ ಪಂಡ ಆ ಒಂಜಿ ನೇಲ್ಗ್ ಬೋಡಿತ್ತಿನ ಅಂಚಿನ ಪೊರ್ಲು ನಾರ್ ಮಂತ್ ಕೊರ್ಪೆರ್ ಅಂಚನೆ ಪೆಡಿಕ್ಯೂರ್ ಅವು ಮಾತ ಮಲ್ಪೇರ್ ಅಂಚನೆ ಪೊಸತಾತ ಜುವೆಲ್ಸ್ ನಮಕ್ ಬಾಡಾಗಿದೆ ತೊನೊಲಿ ಅತ್ತಂಡ ಬ್ಯೂಟಿದ ದಾದಾಂಡಲ ಫೇಶಿಯಲ್ ಆದುಪ್ಪು ಪೆಡಿಕ್ಯೂರ್ ಮೆನಿಕ್ಯೂರ್ ಅಂಚನೆ ಫೇಶಿಯಲ್ ಇಂಚಿನ ಮಾತ ಒಂಜಿ ದಾದ ನಮಕ್ ಪೊಂಜೋಲೆಗ್ ಬೋಡು ಇತ್ತೆದ ಒಂಜಿ ನೆಕ್ ಬೋಡು ಅವೇನು ಮಾತ ನಮ್ಮ ಆಜ್ಞಾ ಆಳ್ವ ನಮಕ್ ಮಲ್ತದ ಕೊರೊಂದುಲ್ಲೇರು ಒಂದು ಮಾತ ನಮಕ್ ಒಂಜಿ ಮಸ್ತ್ ಪೆರ್ಮೆದ ವಿಷಯ ದಾಯಪಂಡ ವಿಜಯ್ ಪನ್ಪಿನ ಈ ಒಂಜಿ ಸಿಟಿ ತೂಲೈ ನಮಕ್ ಆಜ್ಞಾ ಇಂಚಿನ ಮಾತ ಸರ್ವಿಸನ್ ಕೊರೊಂದುಲ್ಲೇರು. ಅರ್ ದುಂಬುಡ್ದೆ ಮೇಕಪ್ ಆರ್ಟಿಸ್ಟ್ ಅರ್ನ ಸುಮಾರು ಮದಿಮಾಲ ಆಯ್ತ ಮಲ್ತಿನ ನಮ್ಮ ಇದುಂಬೆ ತೂತ ನನ್ನಲ ತೂಡ್ ಅಂಚಾದ ಆಜ್ಞಾ ಮಲ್ಪನ ಈ ಒಂಜಿ ಸೇವೆಗೆ ಮಾತಿರ್ಲಾರೆಗ್ ಮಲ್ಲ ಮಟ್ಟದ ಸಪೋರ್ಟ್ ಮಲ್ಪೊಡು ಪಂಡ್ದು ಯಾನ್ನಿಕಲ್ಡ ಭಿನ್ನಾಯ್ತೊಂದುಲ್ಲೆ. ರಡ್ಡು ಸರತ ಅಶ್ವಗಾನಗ ಲೋಕಡೆ ಮುಖ್ಯ ವಾಹಿನಿಡು ಪೋಡು ಪನ್ಪುನ ಉದ್ದೇಶದ ಒಟ್ಟುಗು ಅಯ್ಯಾದಿ ಕ್ಲೌಡ್ಲಟ್ ಸಿಟಿ ಸಂಸ್ಥೆ ಕಾರ್ಯಮಲ್ತೊಂದುಂಡೊಂದು ವಿಧಾನಸಭಾ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್ ಪಂತೆರ್ ತೊಕ್ಕೊಟ್ಟುಡು ಅಯ್ಯಾದಿ ಕ್ಲೌಡ್ ವರ್ಡ್ ಸಿಟಿದ ಕುಡ್ಲಾ ಕಾರ್ಪೊರೇಟ್ ಆಫೀಸನ್ನು ಉದಿಪನ ಮಲ್ತದ 6 ಪಾತಿರಿಯರು.
ಉಳ್ಳಾಲ ತಾಲೂಕುದ ತೊಕ್ಕೊಟ್ಟದ ರಹಮತ್ ಕಾಂಪ್ಲೆಕ್ಸ್ ಅಯ್ಯಾದಿ ಕ್ಲೌಡ್ ವರ್ಸಿಟಿದ ಕುಡ್ಲಾ ಕಾರ್ಪೊರೇಟ್ ಆಫೀಸ್ ಉದಿಪನಾಂಡ್ ವಿಧಾನಸಭಾ ಗುರುಕಾರ್ಯರು ಯುಟಿ ಖಾದರ್ ಫರೀದ್ ಅಯ್ಯಾದಿ ಕ್ಲೌಡ್ ವರ್ಸಿಟಿ ಕಾರ್ಯಾಲಯ ಉದಿಪನ ಮಲ್ತೆರ ಖಾದರ್ ಫರೀದ್ ಪಾತಿಡ್ದು ಇತ್ಯದ ಮಟ್ಟದ ತಂತ್ರಜ್ಞಾನಗಳ ಸೊಂದು ತಾಪನೆ ಮದ್ದದಿನ ಸಂಸ್ಥೆ ಭಾರಿ ಪ್ರಯೋಜನ ಆದುಂಡು ರಡ್ಡು ಸರ ತಶ್ಪುಗಾನಗ ಲೋಕಡೆ ಮುಖ್ಯವಾಹಿನಿಡು ಪೊಡು ಪನ್ಪನ ಉದ್ದೇಶದಿ ಒಂದು ಸಂಸ್ಥೆ ಕಾರ್ಯ ಮಲ್ತೊಂದುಂಡೊಂದು ಮೆಚ್ಚುಗೆ ತೆರಿಪಾಯಿರ ಅಯ್ಯಾದಿ ಕ್ಲೌಡ್ ಸಿಟಿ ಆಸ್ಟ್ರೇಲಿಯಾದ ಸಿಇಒ ಡಾಕ್ಟರ್ ಅಮೀರ್ ಹಸನ್ ಪಾತಿಡ್ ಡಿಜಿಟಲ್ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ಕೊಡ್ತನ ಅಯ್ಯಾದಿ ಕ್ಲೌಡ್ ಸಿಟಿ ಈ ಹೊಸ ಕಾರ್ಪೊರೇಟ್ ಆಫೀಸರ್ದವರ ಕುಡ್ಲದ ಸುತ್ತಮುತ್ತಲ ಐತ ಕಾರ್ಯಾಚರಣೆನ ನಲಾತಗಟ್ಟಿ ಮಲ್ಪರೆ ಉಂಡೊಂದು ಪಂಡ್ಯರ ಕಾರ್ಯಕ್ರಮಟು ಪದ್ಮಶ್ರೀ ಹರೇಕಳ ಹಾಜಬ್ಬ ಮಲ್ಲಬಿನರಾದಿತ್ಯರ ಉಳ್ಳಾಲ ದರ್ಗಾ ಸಮಿತಿ ಗುರುಕಾರ್ಯರು ಬಿಜಿ ಹನೀಫಾಜಿ ಗುರುಕಾರ್ಮೆ ವಹಿಸ್ತಿತ್ತರ ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ದುಂಬುದ ಗುರುಕಾರ್ಯರು ಸಂತೋಷ್ ಕುಮಾರ್ ರೈಬೋಳಿಯರ್ SMR ಎಜುಕೇಷನ್ ಅಕಾಡೆಮಿ ಗುರುಕಾರ್ಯರು SM ರಶೀದ್ ಹಾಜಿ ಅಯ್ಯಾದಿ ಕ್ಲೌಡ್ ಸಿಟಿ ಆಡಳಿತ ನಿರ್ದೇಶಕರು ಇಬ್ರಾಹಿಂ ಸಖಾಫಿ ಕೊಟ್ಟೂರು ಕಾರ್ಯಕ್ರಮಟು ಪಾಲ್ಗೊಂಡರು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಧುನಿಕ ಮತ್ತು ತಂತ್ರಜ್ಞಾನವನ್ನು ಇವತ್ತು ಬಳಸಿಕೊಂಡು ಅಯ್ಯಾದಿ ಕ್ಲೌಡ್ ಯೂನಿವರ್ಸಿಟಿಯನ್ನು ಬಹುಶಃ ಇವತ್ತು ಪ್ರಾರಂಭ ಅತ್ಯಂತ ಸಂತೋಷ. ಬಹುಶಃ ಇವತ್ತಿನ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಬಹುಶಃ ನಮ್ಮ ವಿದ್ಯಾರ್ಥಿನಿಯರು 2030 2040 ಅಲ್ಲ 2050 2060 ವಿಶ್ವದಲ್ಲಿ ಒಂದು ಕಾಂಪಿಟೇಟಿವ್ ಮೋಡ್ ಬರುವಾಗ ಯಾವ ರೀತಿಯ ಮುಖ್ಯವಾಹಿನಿಗೆ ಮೇನ್ ಸ್ಟ್ರೀಮಲ್ಲಿ ಇರಬೇಕೆಂಬ ಉದ್ದೇಶದಿಂದ ಇದ್ದುಕೊಂಡು ಈ ರೀತಿಯ ಒಂದು ಆನ್ಲೈನ್ ಶಿಕ್ಷಣ ವ್ಯವಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅಯ್ಯಾದಿ ಕ್ಲೌಡ್ ವರ್ಸಿಟಿ ಆ ಒಂದು ಸಂಸ್ಥೆಗೆ ನನ್ನ ಶುಭಾಶಯ ಸಲ್ಲಿಸ್ತೇನೆ. Ayadi is going to reach into the breadth and depth of Karnataka, across Karnataka, straight from Mangaluru. We started from Calicut and our headquarters now is in Dubai. Now we are reaching out to different parts of India. Karnataka comes first. So this is going to be a remarkable achievement and a big change, a game changer in our journey. ಕುಡ್ಲದ ಶಾರದ ಸಮೂಹ ಬರವು ಸಂಸ್ಥೆಲೆನ ನಿಲಿಟ್ ಬರವು ಕಲ್ಪಾವನಕ್ನ ದಿನನು ವಿಶಿಷ್ಟ ರೀತಿಡ್ ಆಚರಣೆ ಮಲ್ತೆರ ಸಂಸ್ಥೆದ ಗುರುಕಾರ್ಯರ ಡಾಕ್ಟರ್ MB ಪುರಾಣಿಕ್ ಗುರುಕಾರ್ಮೆ ವಹಿಸ್ತಿತ್ತರ. ಕುಡ್ಲ ಕೊಡಿಯಾಲ ಬೈಲ್ದ ಶಾರದಾ ಬರವು ಸಮೂಹ ಸಂಸ್ಥೆಲೆನ ನಿಲಿಟ್ ಶುಕ್ರವಾರ ವಿಶೇಷ ರೀತಿಡ್ ಬರವು ಕಲ್ಪಾವನಕ್ನ ದಿನನು ಆಚರಣೆ ಮಲ್ತೆರ ಸಂಸ್ಥೆಲೆನ ಗುರುಕಾರ್ಯರ ಡಾಕ್ಟರ್ MB ಪುರಾಣಿಕ್ ಆರೇ ದುಂಬಾಳ್ತಿ ವಹಿಸದ ತನ್ನೊಟ್ಟಿಗೆತ್ತಿನ ಬರವು ಕಲ್ಪಾವನಕ್ಲನ ಒಟ್ಟುಗು ಭಾರತೀಯ ಸಾಂಸ್ಕೃತಿಕ ಬೆಲೆನ ದಿರ್ತಪತ್ತುನ ಬೊಕ್ಕ ಸಂಸ್ಥೆದ ಉದ್ದೇಶಲೆಂತಿರಿಪವನ 10 ನಿಮಿಷದ ಕಿಣ್ಯ ಪ್ರಹಸನ ನಡಪಾದ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರ. ಪುರಾಣಿಕರ್ನ ಗುರುಕಾರ್ಮೆಡ್ ನಡೆದಿನ ಸಭಾ ಕಾರ್ಯಕ್ರಮಟು ಕೆನರಾ ಕಾಲೇಜ್ ರಸಾಯನಶಾಸ್ತ್ರ ವಿಭಾಗದ ದುಂಬುದ ಪ್ರಾಧ್ಯಾಪಕರು ಡಾಕ್ಟರ್ ಬಾಲಕೃಷ್ಣ ಮುಡಿತಾಯರಿಗೆ ಮರ್ಯಾದಿ ಸಮ್ಮಾನ ಮಲ್ತೆರ. ಮುಡಿತಾಯರ ಪಾತ್ರದ ತಾನು ಬರವು ಕಲ್ಪಾವಂದಿತ್ತಿನ ದಿನಕ್ಲೆ ನೆಂಪು ಮಲ್ತೊಂಡೆರ. ಆದರ್ಶ ಟೀಚರ್ ಅಂದ ಪನ್ಪನ ನಿಲಿಟ ಅನುರಾಧ ಎಂ ಅಶೋಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಬರವು ಕಲ್ಪಾವನ ತಾಂದಿ ಕೆಲಸುಡುಪನ ಸತೀಶ್ ರೆಗ್ ಮರ್ಯಾದೆ ಸಂದೈತ ಮಲ್ತೆರ. ಡಾಕ್ಟರ್ MB ಪುರಾಣಿಕ್ ಗುರುಕಾರ್ಮೆದ ಪಾತ್ರ ಪಂಡದ ಬರವು ಕಲ್ಪಾವನ ಮಾತ್ರೆಗಳ ಶಿಕ್ಷಕ ದಿನಾಚರಣೆದ ಎಡ್ಡೆಪು ಬೈಕೇರ. ಸುನಂದ ಪುರಾಣಿಕ್ ಟ್ರಸ್ಟ್ ಲೈನ ಸಮೀರ್ ಪುರಾಣಿಕ್ ಬೊಕ ಸುಧಾಕರ ರಾವ್ ಪೇಜ್ ಅವರ ತೆಲಪಾಡಿ ಶಾರದಾ ವಿದ್ಯಾನಿಕೇತನದ ಪ್ರಿನ್ಸಿಪಾಲರ್ ಸುಷ್ಮಾ ದಿನಕರನ್ ಸಂಸ್ಥೆದ ಪ್ರಕಾಶ್ ಕಾರ್ಯಕ್ರಮಟು ಪಾಲ್ಗೊಂಡೆರ. ಶಿಕ್ಷಕ ವೃತ್ತಿಗೆ ಶಿಕ್ಷಕರಾಗಿ ನಾವೇ ಗೌರವ ಮಾಡಬೇಕು. ನಮ್ಮ ಮಗು ಚಂದ ಇರಲಿ, ಚಂದ ಇಲ್ಲದೇ ಇರಲಿ, ಆರೋಗ್ಯ ಇರಲಿ, ಅನಾರೋಗ್ಯ ಇರಲಿ, ನಮ್ಮ ಮಗುವನ್ನು ನಮ್ಮ ಮಗುವಾಗಿ ಸ್ವೀಕಾರ ಮಾಡ್ತೇವೆ. ಶಿಕ್ಷಕರ ವೃತ್ತಿಯನ್ನು ನಾವು ಗೌರವಿಸಬೇಕು. ಶಿಕ್ಷಕರ ಏನು ವೃತ್ತಿಯಲ್ಲಿ ಇರತಕ್ಕಂಥ ಶಿಕ್ಷಕರನ್ನು ಕೂಡ ಅತ್ಯಂತ ಗೌರವದಿಂದ ನೋಡಬೇಕು. ಪುರಾಣಿಕರು ನನಗೊಂದು ವಿಶೇಷ ಸಂಬಂಧ ಇದೆ. ನನ್ನ ಹೆಲ್ಪ್ಗೆ ಯಾವಾಗಲೂ ಬರೋದು ಅವರಿಗೆ. ನಾವು ಒಟ್ಟಿಗೆ ಕೆನರಾ ಕಾಲೇಜಲ್ಲಿ ಇದ್ದರು. ನಾವು ಎಲ್ಲಿವರೆಗೆ ಹೇಳಿದರೆ ಅವರು ರಿಟೈರ್ ಆಗಿದ್ದರೊಮ್ಮೆ, ನಾನು ರಿಟೈರ್ ಆಗಿರಲಿಲ್ಲ. ಆಗ ಫೈನಲ್ BSc ಮಕ್ಕಳಿಗೆ ಒಂದು ಟೂರ್ ಹೋಗಬೇಕಾಗಿತ್ತು. ಆ್ಯಕ್ಚುಲಿ ಇದು ಬೊಟಾನಿಕಲ್ ಟೂರ್. ಆದರೆ ನಾನು ಇನ್ಚಾರ್ಜ್ ಕ್ಲಾಸ್ ಇದ್ದದರಿಂದ ಕರೆದುಕೊಂಡು ಹೋಗೋ ಜವಾಬ್ದಾರಿ ನನ್ನ ಮೇಲೆ ಇತ್ತು.
ನನಗೆ ಬಾಟ್ನಿ ಏನು ಗೊತ್ತಿಲ್ಲ, ಏಷ್ಯಾ ಬಿಟ್ಟರೆ ನನಗೆ ಗೊತ್ತಿರೋದು ಮ್ಯಾಪಲ್ಲಿರೋ ಏಷ್ಯಾ ಮಾತ್ರ. ಸೊ ನಾನು ನನ್ನ ಸಹೋದರಿಗಳಿಗೆ ಯಾರು ಫ್ರೀ ಇರಲಿಲ್ಲ. ಪುರಾಣಕ್ಕೆ ಕೇಳಿದೆ, ಪುರಾಣಕ್ಕೆ ಹೀಗೆ ನನ್ನ ಸಮಸ್ಯೆ ಹೇಗಿದೆ, ಅಯ್ಯೋ ಅದಕ್ಕೆ ಹೆದರಬೇಡ ನಾನಿದ್ದೇನೆ ಹೇಳಿದರು. ಅವರೆಲ್ಲ ಕಾರ್ಯಗಳನ್ನು ಬದಿಗೆ ಇಟ್ಟು ನನ್ನೊಟ್ಟಿಗೆ 2 ದಿವಸ ಬಂದು ಮಕ್ಕಳಿಗೆ ಬಾಟ್ನಿ ಕಲಿಸಿ ಒಟ್ಟಿಗೆ ಬಂದವರು ಅವರು. ಸೊ ನನಗೆ ಕಷ್ಟ ಇದ್ದಾಗ ಎಲ್ಲ, ಸಮಸ್ಯೆ ಇದ್ದಾಗ ಎಲ್ಲ ಪುರಾಣಿಕರನ್ನ ನೆನೆಸಿದ್ರು. ಬಂಟ್ವಾಳ ತಾಲೂಕು ಶಂಭೂರದ ದಕ್ಷಿಣದ ಶಿರ್ಡಿ ಸಾಯಿ ಮಂದಿರಡು ರಾಜಗುಳಿಗೆ ಬಕ ಕೊರಗಜ್ಜ ಸ್ವಾಮಿ ದೈವಲೆನ ಪ್ರತಿಷ್ಠೆ ಮಂದಿರ. ಕಲ್ಜಿಗಡು ಮಾಮಲ್ಲ ಕಾಣಿಕದ ಶಕ್ತಿ ಅದುಪ್ಪನ ಕೊರಗಜ್ಜನ ತುಳುನಾಡೋಡರ್ ಮೇಡ ಆರಾಧನೆ ಮಲ್ತೊಂದುಲ್ಲೇರ. ಕೊರಗಜ್ಜನ ಸಾನ್ನಿಧ್ಯಲು ವರ್ಷೋಡ್ದು ವರ್ಷಗೆ ಹೆಚ್ಚೊಂದುಂಡು. ಬಂಟ್ವಾಳ ತಾಲೂಕು ಶಂಭೂರುಡುಪ್ಪನ ದಕ್ಷಿಣದ ಶಿರ್ಡಿ ಸಾಯಿ ಮಂದಿರಡು ರಾಜಗುಳಿಗೆ ಬಕ ಕೊರಗಜ್ಜ ಸ್ವಾಮಿ ದೈವಲೆನ ಪ್ರತಿಷ್ಠೆ ಮಲ್ದೇರ. ಅಂಗಾರದ ನಿವಾಸ್ತು ಹೋಮ ಬಲಿ ಕಾರ್ಯಕ್ರಮಲು ಧಾರ್ಮಿಕ ವಿಧಿ ವಿಧಾನಲೆಡ್ ಕರಿತದ ಮನದಾನಿ ಬುಧರ ಕಟಪಾಡಿದ ಸಾಯಿ ಈಶ್ವರ ಗುರೂಜಿ ರೀತಿದ ಗುಳಿಗೆ ಬಕ ಕೊರಗಜ್ಜ ಸ್ವಾಮಿ ದೈವಲೆನ ಪ್ರತಿಷ್ಠೆ ಮಲ್ತೆರ. ವ್ಯಂಜನಪದ ಕೊರಗಜ್ಜ ಸಾನ್ನಿಧ್ಯದ ವಿಜಯ ಈ ಪುರ್ತುಡಿತ್ತೆರ. ಶಂಭೂರು ಶಿರ್ಡಿ ಸಾಯಿ ಮಂದಿರದ ಆಡಳಿತ ಮಂಡಳಿ ಕಾರ್ಯರ್ಬಕ ಸದಸ್ಯರ ದೈವಲೆನ ಬಕ ಸಾಯಿಬಾಬೆರನ ಭಕ್ತರ ಪಾಲ್ದಿತ್ತುಂಡೆರ. ಭಜನಾ ಸಂಕೀರ್ತನೆ ದೈವಲೆಗೆ ತಂಬಿಲ ಸಾಯಿಬಾಬೆರ್ನ ಪೂಜೆ ಅಟ್ಟಣೆ ಆದಿತ್ತಂಡ. ಧರ್ಮದ ತಿಂಗಳು ಸೋನುಡು ದೇವಸ್ಥಾನಲು ಮಾತ ಐಸ್ ರೋಡ್ ಬೆಳಗುವ ಶಿವಶಕ್ತಿ ಕ್ಷೇತ್ರಲೆಡ್ ಇಸೀಸ ಆರಾಧನೆ ನಡಪುಂಡು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಸೋನದ ಮೂಜನೆ ಶುಕ್ರವಾರ ಊರು ಪರ ಊರ್ಲೆನ ಭಾರಿ ಜನ ಭಕ್ತರು ಸೇರ್ದಿತ್ತೆರು.
ತುಳುನಾಡು ಸೌರಮಾನ ಆಚರಣೆದ ತುಳುವರ್ಸುಡು ಆಟಿಬಕ ಸೋನ ರಡ್ಡು ತಿಂಗಳು ಇಸೇಸ ಆಚರಣೆದ ತಿಂಗಳಾದುಂಡು. ಆಟಿ ಕರ್ಮದ ತಿಂಗಳು ಎಂದಿಟ್ಟು ಒವ್ವೇ ಇಸೇಸ ಪೂಜೆ ಆರಾಧನೆ ತಂಬಿಲ ಹೋಮ ನೇಮ ಕರಿಪುನ ಕಟ್ಟಿಜ್ಜಿ ಆಂಡ ಸೋನ ಧರ್ಮದ ತಿಂಗಳು. ಪರ್ಪುಲ್ಪಕ ಕೋಲ ನೇಮ ಸುರುವಾಪನ ದೇವಸ್ಥಾನಲೆಡು ಇಸೇಸ ಆರಾಧನೆ ಭಕ್ತರ ಕ್ಷೇತ್ರ ತಿರುಗಾಟ ಮಲ್ಪರೆ ಪಂಡಿನ ತಿಂಗಳು ಸೋಣ ಆದಿತ್ತದು. ಈ ತಿಂಗಳು ಪುದರ್ಪೊಯ್ ದೇವಸ್ಥಾನಲೆಡು ಊರು ಪರ ಊರ್ಲೆನ ಭಕ್ತರ ದಿಂಜಿದುಪ್ಪೇರು. ಶಿವಶಕ್ತಿ ದೇವಸ್ಥಾನಲೆಡು ಸೋನಾ ತಿಂಗಳು ಇಸೇಸ ಆರಾಧನೆ ನಡತೊಂದಿತ್ತದು. ಶ್ರೀದೇವಿ ನಕ್ಷತ್ರಲೆಡು ಸೋನದ ಶುಕ್ರಾರ ಭಾರಿ ಸಿಂಗಾರ ಮಲ್ತದು. ಉಚ್ಚೇದಂಚ ಜನಜಾತ್ರೆ ಉಪ್ಪುಂಡು. ಈ ಶುಕ್ರಾರ ಸೋಣದ ಮೂಜನೇ ಶುಕ್ರಾರ ಆದಿತ್ತದು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಭಕ್ತಿರ ದಿಂಜಿದಿತ್ತೆರ. ಈದ್ ಮಿಲಾದ್ ರಜೆ ಓಣಂ ಪರ್ಬದ ರಜೆ ಐತ ಒಟ್ಟುಗು ಬರವು ಕಲ್ಪವನಕ್ಲನ ದಿನಾಚರಣೆಲ ಈ ದಿನ ಆದಿತ್ತದು. ಊರು ಪರ ಊರ್ಲೆನ ಭಾರಿ ಜನ ಭಕ್ತಿರ ಕಟೀಲ್ ಕ್ಷೇತ್ರಕ್ಕೆ ಬರ್ತದ ದೇವರಿಗೆ ಬೇತೆ ಬೇತೆ ಸೇವೆಲೆಯನ್ನು ಕೊಡ್ದು ಪರಕೆ ಪಂಡಿನಕ್ಲು ಪರಕೆ ಸಂದೇತ ಮಲ್ತದ ಪ್ರಸಾದದ ತೊಂಡೆರ ನೂತ ಎನ್ಮ ಬಾಲಿಲಿಗೆ ನುಪ್ಪು ಕೊರ್ಪಾವನ ಸಾತ್ರಲ ಶುಕ್ರಾರ ನಡತಂಡ. ಬರ್ಪಿ ಶುಕ್ರಾರ ಸೋನ ತಿಂಗೊಲ್ದ ಅಖೀರಿದ ಶುಕ್ರಾರ ಆದುಂಡು. ಪುರಾಣುಲು ಪಂಡ ಪರತ ಕಥೆಗಳೊಂದು ಸಸಾರ ಮಲ್ಪಡೆ. ಪುರಾಣುಲು ಕುಡಕುಡ ಪೊಸತೇನ್ ಪನ್ಪಾಂದ ಡಾಕ್ಟರ್ ವೀಣಾ ಬನ್ನಂಜ ಪಂತೆರ. ಕುದ್ರೋಳಿ ಕ್ಷೇತ್ರಡು ಶುಕ್ರಾರ ನಡಪಾಯಿನ ನವರಾತ್ರಿಯ ನವದುರ್ಗೆಯರು ಪನ್ಪನ ಎಸೆಯುಡು ಆರು ಉಪನ್ಯಾಸ ಕೊಡ್ತೆರ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಮಾರ್ನಿಮೆ ಬಕ ದಸರಾ ಉಚ್ಚೆಯುಗು ಸಜ್ಜಾವಂದಿತ್ತದ. ಕ್ಷೇತ್ರದ ಜಯಸಿ ಸುವರ್ಣ ಸಭಾಂಗಣೋಡು ಶುಕ್ರಾರ ಡಾಕ್ಟರ್ ವೀಣಾ ಬಣ್ಣಂಜೆ ನವರಾತ್ರಿಯ ನವದುರ್ಗೆಯರು ಪನ್ಪನ ಉಪನ್ಯಾಸ ಕಾರ್ಯಕ್ರಮ ನಡಪಾದು ಕೊರಿಯರ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ವಿಶ್ವ ಮಹಿಳಾ ಬಿಲ್ಲವ ಸಂಘ ಕುದ್ರೋಳಿ ಬಕ ಕುಡ್ಲ ತಾಲೂಕು ಬಿಲ್ಲವ ಸಂಘದ ಒಟ್ಟು ಸೇರಿಗೆಡು ಈ ಕಾರ್ಯಕ್ರಮ ನಡೆತಂಡ. ಡಾಕ್ಟರ್ ವೀಣಾ ಬನ್ನಂಜೆ ಉಪನ್ಯಾಸ ಕೊಡ್ದು ಪುರಾಣಲು ಪಂಡ ಪರತ್ ಕಥೆಕಲೊಂದು ಸಸಾರ ಸರಿಯತ್ತು. ಪುರಾಣಲು ಕುಡಕುಡ ಪೊಸತವೇ ಪನ್ಪ ನಮ್ಮ ಶರೀರದ ಒರಂಬ ಬಾಕಿಲ್ದ ಸಮಸ್ಯೆನ ಪ್ರತಿನಿಧಿ ಆಯರೆ ಅವತಾರ ತಾಳ್ನ ದೇವಿಯ ದುರ್ಗೆ ದುಷ್ಟ ಸಂಹಾರಗಾದ ಅಲ್ಲಿನ ಅವತಾರಾಂಡ್ ಇಂದಿನ ಅರ್ಥ ಮಲ್ತೊನೆಯರೆ ಪುರಾಣಲೇನು ಓದುಡೊಂದು ಡಾಕ್ಟರ್ ವೀಣಾ ಬಣ್ಣಂಜೆ ಪಂಡಿರ. ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಗುರ್ಕಾರ್ಯರು ಜಯರಾಜ್ ಎಚ್ ಸೋಮಸುಂದರಂ, ಒತ್ತು ಗುರ್ಕಾರ್ದಿ ಬೊಕ್ಕ ವಿಶ್ವ ಮಹಿಳಾ ಬಿಲ್ಲವ ಸಂಘದ ಗುರ್ಕಾರ್ದಿ ಊರ್ಮಿಳಾ ರಮೇಶ್ ಕುಮಾರ್, ಪಣವದ ಗುರ್ಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ, ಟ್ರಸ್ಟಿ ಕೃತಿನ್ ಡಿ ಅಮೀನ್, ಅಭಿವೃದ್ಧಿ ಸಮಿತಿ ಸದಸ್ಯರು ಹರಿಕೃಷ್ಣ ಬಂಟ್ವಾಳ, ಹರೀಶ್ ಕುಮಾರ್, ಗೌರವಿ ರಾಜಶೇಖರ, ಕುಡ್ಲ ತಾಲೂಕು ಬಿರುವೇರ ಸಂಘದ ಗುರ್ಕಾರ್ಯರು ಜಿತೇಂದ್ರ ಸುವರ್ಣ, ದುಂಬುದ ಮೇಯರ್ ವಿಜಯ ಅರುಣ್, ಗೋಪಾಲಕೃಷ್ಣ ತಂತ್ರಿ ಕಾರ್ಯಕ್ರಮಟಿತ್ತೆರ. ಪುರಾಣವನ್ನು ಯಾಕೆ ಓದಬೇಕು ಅಂತಂದರೆ ಋಷಿಮುನಿಗಳ ಉಪನಿಷತ್ತು ಮತ್ತು ವೇದ ಅರ್ಥ ಆಗಬೇಕಾದ್ರೆ ಪುರಾಣದ ಕಥೆಗಳು ಬೇಕು. ವೇದ ಉಪನಿಷತ್ತುಗಳನ್ನು ನೋಡಿ ಪುರಾಣದ ಕಥೆಗಳು ರಚಿತವಾದದ್ದು. ವೇದ ಮತ್ತು ಉಪನಿಷತ್ತುಗಳಿಗೆ ಅಥವಾ ಋಷಿಗಳ ದಾರ್ಶನಿಕತೆಗೆ ಈ ಪುರಾಣದ ಕಥೆಯನ್ನು ಸಂಬಂಧ ಇಲ್ಲ ಅನ್ನೋ ಒಂದು ವಾದ ಇದೆ. ಆದರೆ ನಂತರದವರು ಆ ದಾರ್ಶನಿಕರ ಮಾತು ಅರ್ಥವಾಗದೇ ಇದ್ದಾಗ ಅರ್ಥ ಮಾಡಲಿಕ್ಕೆ ಈ ಕಥೆಗಳನ್ನು ಕಟ್ಟಿಕೊಂಡ್ರು ಅಂತ ತಿಳಿದ್ರೂ ಏನೂ ತೊಂದರೆ ಇಲ್ಲ. ತುಂಬ ಸುಂದರವಾದ ಕಥೆಗಳಿವೆ. ಆ ಮೂಲಕ ನಮಗೆ ಅವರ ಆ ದರ್ಶನ ಏನು ಅರ್ಥ ಆಗುತ್ತೆ. ನೋಡಿ, ಒಂದು ಬಹಳ ಆಶ್ಚರ್ಯಕಾರಕ ಸಂಗತಿ, ನಾವು ಒಬ್ಬರೇ ಇಲ್ಲ. ನಾವು ಒಬ್ಬರೇ ಇದ್ದಿದ್ದರೆ ನಮಗೆ ನಾವು ಒಬ್ಬರೇ ಇರುವಾಗ ಭಯ ಆಗ್ತಿರಲಿಲ್ಲ. ಸರ್ಕಾರದ ಕಾನೂನು ಕಲಾವಿದರನ್ನ ಬಂಜಿಗೆ ಹಾಕುನಂಜಾತಂಡ. ಈ ಬಗೆಟ್ ಸೆಪ್ಟೆಂಬರ್ 9 ಅಂಗಾರೆ ಕಾಂಡೆ 10 ಗಂಟೆಗೆ ಕುಡ್ಲ ಕದರಾ ಪಾರ್ಕ್ ಐತಲ್ದ ಗೋರಕ್ಷಾ ಜ್ಞಾನ ಮಂದಿರಡು ಮಾಮಲ್ಲ ಜನಾಗ್ರಹ ಸಭೆ ನಡಪರೆಂಡೊಂದು ಭಾಗವತಿರ ಸತೀಶ್ ಶೆಟ್ಟಿ ಪಟ್ಲ ಪಂತೆರ. ಭಾಗವತರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ತಾಪಕ ಗುರ್ಕಾರ್ಯರು ಸತೀಶ್ ಶೆಟ್ಟಿ ಪಟ್ಲ ಕುಡ್ಲಡ್ ಸುದ್ದಿಗುಟ್ಟು ಪಾತಿರ್ದು ಏತೋ ವರ್ಷದ ಕರಾವಳಿಡು ಪಾಕ ಧಾರ್ಮಿಕ ಆಚರಣೆಲು ಸಂಸ್ಕೃತಿಲು ನಡತು ಬೈದಂಡ ಆಂಡ ಇತ್ತ ಹೊರಡ್ದೋರನೆ ಹೊಸ ನಿಯಮ ಬೈದಿನವು ಕಲಾವಿದರ್ನ ಬಂಜಿಗೆ ಆಕಿನಂಚಾತಂಡ. ಕಾನೂನದ ಕಾರಣೋಡು ರಾತ್ರಿ 10 ಗಂಟೆದ ಬೊಕ್ಕ ಮೈಕ್ ಗಲಸುನ ಬೊಕ್ಕ ಪೊರ್ತುದ ಮಿತಿಪಾಡ್ನವು ನಿಜಕ್ಕುಲ ಬೇಜಾರ್ದ ಸಂಗತಿಯಿಂದ ಪಂಡ್ಯರ. ಕರಾವಳಿಡು ಧಾರ್ಮಿಕ ಸಾಂಸ್ಕೃತಿಕ ವೈಭವ ಅವರಿನೇತ ಒಟ್ಟುಗೆ ಇಂದಿನ ನಮ್ಮೊಂದು ಬದುಕುದುಪ್ಪು ನಕಲ್ನ ಸಾರಗಟ್ಲೆ ಕುಟುಂಬಲು ಜೀವನ ನಡಪಾವುಡು ಪನ್ಪನ ಉದ್ದೇಶಡು ಸೆಪ್ಟೆಂಬರ್ 9 ಅಂಗಾರೆ ಕಂಡೆ 10 ಗಂಟೆ ಕುಡ್ಲದ ಕದ್ರಾ ಪಾರ್ಕ್ ಐತಲ್ದ ಗೋರಕ್ಷನಾಥ ಜ್ಞಾನ ಮಂದಿರಡು ಮಾಮಲ್ಲ ಜನಾಗ್ರಹ ಸಭೆ ನಡಪರೆ. ಈ ಸಭೆಟು ಮಾತಾ ಹಿಂದೂ ಸಂಘಟನೆದ ಒಕ್ಕೂಟ, ಮಾತಾ ಯಕ್ಷಗಾನ ಕಲಾವಿದರ್ನ ಒಕ್ಕೂಟ, ರಂಗಭೂಮಿ ಕಲಾವಿದರ್ನ ಒಕ್ಕೂಟ, ಕರಾವಳಿ ಸಂಗೀತ ಕಲಾವಿದರ್ನ ಒಕ್ಕೂಟ ಸೇರಿನಂಚ
ಪಾಕ ಒಕ್ಕೂಟಲು ಪಾಲ್ದೆತುನುವಂದು ಸತೀಶ್ ಶೆಟ್ಟಿ ಪಟ್ಲ ಪಂಡೆರ್ ಹಿರಿಯ ರಂಗಭೂಮಿ ಕಲಾವಿದರು ಸಿನಿಮಾ ನಟಿ ದೇವದಾಸ್ ಕಾಪಿಕಾಡ್ ಪಾತ್ರಿಡ್ದು ಇಂಚಪ ಕೆಲವು ಕಾರ್ಯಕ್ರಮ ಯಕ್ಷಗಾನಲೆನ್ನು ಪೊಲೀಸರು ಹೊರಡ್ದೊರನೆ ಬರ್ತದು ಉಂತಾನಗ ವೇದಿಕೆದ ಪೆರುವೆತ್ತಿನ ಕಲಾವಿದರ್ನ ಮೋನೆತುದು ನಿಜಕ್ಕುಲ ಬೇಜಾರಾಂಡ್ ಕರಾವಳಿಗೆ ಇಂಚಿನ ಸ್ಥಿತಿಗತಿ ಬರೆಯರೆ ಬಲ್ಲಿತ್ತಣಂದು ಪಂಡು ಬೇಜಾರ್ ತೋಜೆಯರ್ ಕಿಶೋರ್ ಡಿ ಶೆಟ್ಟಿ ಪಮ್ಮಿ ಕುಡಿ ಅಲಬೈಲ್ ಮಧು ಬಂಗೇರ ಕಲ್ಲಡ್ಕ ಕೃಷ್ಣ ಮಂಜೇಶ್ವರ ತುಷಾರ್ ಸುರೇಶ್ ರಾಜೇಶ್ ಧನರಾಜ್ ಶೆಟ್ಟಿ ಬೊಕ್ಕ ಹಿಂದೂ ಸಂಘಟನೆಯ ನಾಯಕರು ಸುದ್ದಿ ಕೂಟೊಡಿದ್ದರು. ಕಳೆದ 2 ಹಬ್ಬಗಳು, ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಗಣೇಶೋತ್ಸವದ ಸಂದರ್ಭದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಾವ ರೀತಿ ತೊಂದರೆ ಆಗಿದೆ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ಎಷ್ಟೋ ವರ್ಷಗಳ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಕರಾವಳಿಯ ಭಾಗ ಉತ್ತರ ಕನ್ನಡದಿಂದ ಹಿಡಿದು ಕಾಸರಗೋಡು ತನಕ ಯಕ್ಷಗಾನ ಆಗಲಿ, ನಾಟಕ ರಂಗಭೂಮಿ ಆಗಲಿ, ದೈವಾರಾಧನೆ ಆಗಲಿ, ಇನ್ನಿತರ ಅನೇಕ ಧಾರ್ಮಿಕ ಚೌಕಟ್ಟಿಗೆ ಒಳಪಟ್ಟಂತಹ ಅನೇಕ ಕಲೆಗಳು ನಶಿಸಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಯುವ ಜನತೆ ಕೂಡ ಇಂತಹ ಕಲೆಗಳಿಗೆ ಆಕರ್ಷಿತವಾಗಿ ನಮ್ಮ ಧಾರ್ಮಿಕ ಪ್ರಜ್ಞೆ ಹಾಗೂ ಸಂಸ್ಕೃತಿ ಸಂಸ್ಕಾರದ ಪ್ರಜ್ಞೆಯ ಉಳಿವಿಗೋಸ್ಕರ ಶ್ರಮಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಅದನ್ನು ಮಾಡಲಿಕ್ಕೆ ಈಗಿನ ಈ ಜಿಲ್ಲಾಡಳಿತ ನಮಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ಎಂಬುದಾಗಿ ನಮಗೆ ಅರ್ಥ ಆಗ್ತಾ ಇಲ್ಲ. ಅನೇಕ ಕಾರ್ಯಕ್ರಮಗಳು ನಿಲ್ಲುವಂತಹ ಪರಿಸ್ಥಿತಿ ಒದಗಿ ಬಂತು. ಅರ್ಧದಲ್ಲಿ ನಿಲ್ಲಿಸಿದಂತಹ ಅನೇಕ ಪ್ರಮೇಯಗಳು ನಿಮ್ಮ ಕಣ್ಣ ಮುಂದೆ ಕೂಡ ಕಾಣ್ತಾ ಇದೆ. ಕಲಾರಂಗವೇ ಒಂದು ಪ್ಯಾನಿಕ್ ಆಗಿದೆ, ಕಲಾವಿದರೆಲ್ಲ ಪ್ಯಾನಿಕ್ ಆಗಿದ್ದಾರೆ. ಕೊರೋನಾ ಬರುವಾಗ ಹೇಗಾಗಿತ್ತು ಹಾಗೆ ಒಂಥರ ಇನ್ನು ನಮಗೆ ಕಾರ್ಯಕ್ರಮ ಸಿಗೋದಿಲ್ವ, ಕಾರ್ಯಕ್ರಮ ಆಗ್ತದ ಮನುಷ್ಯ ಎಂಥ ಅವಸ್ಥೆ, ನಮ್ಮದು ಬುಕ್ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಗೆ ಒಂಥರ ಭಾಳ ಬೇಸರ ಆಗಿದೆ. ಜಿಲ್ಲಾಡಳಿತ ಗಮನಕ್ಕೆ ತರೋದು. ಒಂದು ಯಕ್ಷಗಾನ ನಿಲ್ಲಿಸುವಾಗ ಕಣ್ಣಲ್ಲಿ ನೀರು ಬರೋದು, ಪೊಲೀಸರು ಬಂದರು ಯಕ್ಷಗಾನ ನಿಲ್ಲಿಸಿದರು. ಆದರೆ ವೇದಿಕೆಯ ಹಿಂದ್ಗಡೆ 4-5 ಲಕ್ಷ ಪಾತ್ರಧಾರಿಗಳು ಅಲ್ಲಿ ನಿಂತು ಅವರ ಮುಖವನ್ನು ನೋಡಬೇಕು. ಜಿಲ್ಲಾಧಿಕಾರಿ ಅವರ ಮುಖವನ್ನು ನೋಡಬೇಕು. ಅವರ ಮುಖದಲ್ಲಿ ತವಕ, ಒಂಥರ ಒಂದು ಅಳುವಿನ ಛಾಯೆ ಇತ್ತು. ಬಹಳ ಬೇಸರ ಆಯಿತು ನಮಗೆ ನೋಡುವಾಗ. ಇಂಥ ಪರಿಸ್ಥಿತಿಯು ನಮ್ಮ ತುಳುನಾಡಿಗೆ ಬಂತಲ್ಲ ಅಂತ ಬಹಳ ಬೇಸರ ಆಯಿತು. ಇದರ ಜೊತೆಗೆ ಎಷ್ಟೋ ಕುಟುಂಬಗಳು ಇವತ್ತು ಅದನ್ನೇ ನೆಚ್ಚಿಕೊಂಡಿರುವ ಕುಟುಂಬಗಳು ಸಾಕಷ್ಟಿವೆ. ಸತ್ಯನ ಹೇಳಿದಾಗೆ ಕಲಾವಿದರು ಮಾತ್ರ ಅಲ್ಲ, ಅದರ ಹಿಂದುಗಡೆ ಎಲ್ಲ ಲೈಟಿಂಗ್ ವ್ಯವಸ್ಥೆ ಆಗಲಿ, ಜನರೇಟರ್ ವ್ಯವಸ್ಥೆ ಆಗಲಿ, ಬೆಳಕಿನ ವ್ಯವಸ್ಥೆ ಆಗಲಿ, ಎಲ್ಲ ಅದೊಂದು ನಮ್ಮದು ಒಂದು ಸಂಕೋಲ ಇದ್ದಾಗೆ. ಅವರಿಲ್ಲದೆ ನಾವಿಲ್ಲ, ನಾವಿಲ್ಲದೆ ಅವರಿಲ್ಲ. ಅಂಥ ಸ್ಥಿತಿಯಲ್ಲಿ ಯಕ್ಷಗಾನ ಹೋದ ಇನ್ನು ಜಾತ್ರೆಗಳು ಸಸ್ಯನ ಹೇಳಿದಾಗೆ ಬಹುಶಃ ನಮಗೆ ಭಾಳ ಒಂದು ಆತಂಕ ಕಾಡ್ತಾ ಇದೆ. ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿ ದುಬೈದ ನಿಲೆಟ 11ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಆಗಸ್ಟ್ 31ಕ್ಕೆ ದುಬೈದ ಅಜ್ಮಾನ್ ಇಂಡಿಯನ್ ಅಸೋಸಿಯೇಷನ್ ಹಾಲ್ಡ್ ನಡೆತದ. ದುಬೈದ ಅಜ್ಮಾನ್ ಇಂಡಿಯನ್ ಅಸೋಸಿಯೇಷನ್ ಹಾಲ್ಡ್ 11ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಆಗಸ್ಟ್ 31ಕ್ಕೆ ಐತಾರ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಒಟ್ಟುಗು ನಡೆತಂಡ. ದುಬೈದ ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿ ಉಚ್ಚಯ ಅಟ್ಟಣೆ ಮಲ್ತದಿತ್ತಂಡ. ಪುರೋಹಿತರಾಯನ ನಂತೂರು ಲಕ್ಷ್ಮೀಕಾಂತ ಭಟ್ ಬೊಕ್ಕ ರಾಜೇಶ್ ಅಡಿಗ ಪೌರಾಹಿತ್ಯುಡು ಪೂಜೆದ ವಿಧಿ ವಿಧಾನಗಳನ್ನು ಕರೀತಾರೆ. ಕಾಂಡೆ ಗಣಹೋಮದ ಒಟ್ಟುಗು ಶುರುವಾಯಿನ ಕಾರ್ಯಕ್ರಮಟ್ಟು ಮಧ್ಯಾಹ್ನ ಮಹಾಪೂಜೆ ನುಪ್ಪು ಪ್ರಸಾದ ನಡೆತದ ವಯ್ಯಗ ಮೆರವಣಿಗೆ ನಡಪಾಯರ. ಸಭಾ ಕಾರ್ಯಕ್ರಮಟ್ಟು ಮಲ್ಲಬಿನ್ನೆರಾದ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್, ಉದ್ಯಮಿ ಡಾಕ್ಟರ್ BR ಶೆಟ್ಟಿ ಅಬುದಾಬಿ, ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲಿಮರ್, ಮುಲ್ಕಿ ಬೇದ್ರದ ಶಾಸಕರು ಉಮಾನಾಥ ಕೋಟ್ಯನ್, ಉದ್ಯಮಿ ರಾಘವೇಂದ್ರ ಕೊಡ್ವ ಪಾಲ್ದೆತ್ತೊಂಡೆರ. ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿ, ರಾಮಕ್ಷತ್ರಿಯ ಮಹಿಳಾ ವೃಂದ, ಶ್ರೀ ಗುರು ರಾಘವೇಂದ್ರ ಬಳಗ, ಓಂ ಶ್ರೀ ಭಜನಾ ತಂಡ ಶಾರ್ಜ, ರಾಜರಾಜೇಶ್ವರಿ ಭಜನಾ ಮಂಡಳಿ, ಮೊಗವೀರ ಭಜನಾ ಕೂಟೋಡ್ದು ಭಜನಾ ಸೇವೆ ನಡೆತಂಡ. ಸ್ವರ ಸಮರ್ಪಣಾ ಸಂಗೀತ ಕಾರ್ಯಕ್ರಮ, ಭರತನಾಟ್ಯ ಬೊಕ್ಕ ಭಕ್ತಿ ಸ್ವರ ಸಂಭ್ರಮ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರ. ಕೇರಳದ ಚೆಂಡೆ ನಾಸಿಕ್ ಬ್ಯಾಂಡ್ ಭಕ್ತರನ ನಲಿಕೆ ಪದ್ಯದ ಒಟ್ಟುಗು ಗಣಪತಿ ದೇವರನ ಶೋಭಾಯಾತ್ರೆ ನಡೆತಂಡ. ಬಪ್ಪನಾಡು ಶ್ರೀ
ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಗೂ ಹಿರಿಯಕ್ಲ ಕಾಲುಡು ಸಂಬಂಧಪಟ್ಟದು ಇತ್ತಿನ ಕಾಂತು ಸೇವೆಗಾರರನ ಮನೆತನ ಜೀರ್ಣೋದ್ಧಾರಗಾದ ಧರ್ಮ ಚಾವಡಿ ಟ್ರಸ್ಟ್ ಕಟ್ಟದಿದ್ದದು ವಾಸು ಎಸ್ ಪೂಜಾರಿ ಟ್ರಸ್ಟ್ದ ಗುರ್ಕಾರ್ಯರಾತಿರ ಮೂಲ್ಕಿ ಸೀಮೆ ಒರ್ಮ ಮಾಗಣೆದ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಗೂ ಹಿರಿಯಕ್ಲ ಕಾಲುಡು ಪಾಕ ವಿಧಿ ನಿಯಮಲು ಇದ್ದದು ಐತಂಚ ಕಾಂತು ಸೇವೆಗಾರರನ ಮನೆತನದಕ್ಲು ಬಪ್ಪನಾಡು ದೇವಸ್ಥಾನಗೂ ಹಿರಿಯಕ್ಲ ಕಾಲುಡು ಆಡಳಿತೊಡ್ಲ ತಾನಮಾನ ಇತ್ತನಂದು ತಿರಿದು ಬರ್ಪುಂಡು ಐತಂಚ ಕೆಲವು ಸೇವೆಯನ್ನು ಮಲ್ತೊಂದು ಬೈದೇರ ಆ ಕಾಲುಡು ವರ್ಮ ಮಾಗಣೆದ ಅರಸು ಕಂಬುಲದ ಕಂಡುಗು ಕಾಂತು ಸೇವೆಗಾರರನ ಎರುಕಲು ಸುರೂಕು ಜಪ್ಪಡು ಪನ್ಪನ ನಿಯಮ ಉಂಡು ಅವು ಇತ್ತೆಲ ನಡತು ಬೈದಂಡ ಕಾಂತು ಸೇವೆಗಾರರನ ಇಲ್ಲು ಹಿರಿಯರ್ನ ಕಾಲುಡು ಒವ್ವೋ ಒಂಜಿ ಸಂಗತಿರ್ದ ಅವಲು ನಡಪಡಾಯಿನ ಧರ್ಮ ದೈವಲೆನ ಸೇವೆಲು ಉಂತುದುಪೋಂಡು ಒರ್ಮ ಮಾಗಣೆದ ಬಿರುವೆರೆನ ಪುದರ್ಪೊಯ್ ಮನೆತನ ಅಜೀರ್ಣ ಅವಸ್ಥೆಡು ಬುಡುಪುನ ಸರಿಯತ್ತಂದು ಜೀರ್ಣೋದ್ಧಾರ ಮಲ್ಪನ ಉದ್ದೇಶಡು ಊರುದ ಕೆಲವು ದೈವ ಭಕ್ತರು ದುಂಬು ಬತ್ತದ ಕಾಂತು ಸೇವೆಗಾರ ಧರ್ಮ ಚಾವಡಿ ಟ್ರಸ್ಟ್ ಸ್ಥಾಪನೆ ಮಲ್ತೆರ ಸದಸ್ಯರು ಮಾತಾ ಸೇರಿದ ವಾಸು ಎಸ್ ಪೂಜಾರಿಯರನ ಟ್ರಸ್ಟ್ದ ಗುರ್ಕಾರ್ಯರು ಮಲ್ತೆರ ಪ್ರಧಾನ ಕಾರ್ಯಂತರ ಎಚ್ ವಾಸು ಪೂಜಾರಿ ಚಿತ್ರಾಪು ಪಣವದ ಗುರ್ಕಾರ್ಯರು ವಿಶಾಲ್ ಕಕ್ವ ಕೊಲಕಾಡಿ ಬರ್ಕೆ ಆದುಲ್ಲೆರ ಕಾಂತು ಸೇವೆಗಾರ ಗಡಿಪತ್ತಿನಾರ ಮಹೇಶ್ ಶಾಂತಿ ಜಗನ್ನಾಥ ವಿ ಕೋಟ್ಯಾನ್ ಸೂರ್ಯಕಾಂತ್ ಜೆ ಸುವರ್ಣ ಶರತ್ ಸಾಲಿಯಾನ್ ದಾಮೋದರ ದಂಡೆಕರಿ ರಾಜಶೇಖರ ಕೋಟ್ಯಾನ್ ಹರೀಶ್ ಅಮೀನ್ ಮುಂಬಾಯಿ ನಮಕುಡ್ಲದ ಲೀಲಾಕ್ಷ ಬಿ ಕರ್ಕೆರ ಡಾಕ್ಟರ್ ಹರಿಶ್ಚಂದ್ರ ಪಿ ಸಾಲಿಯನ್ ಮುಲ್ಕಿ ಮರ್ಯಾದಿ ಗುರ್ಕಾರ್ಯರಾದುಲ್ಲೆರ ಸತ್ಯಜಿತ್ ಸುರತ್ಕಲ್ ಮೋಹನದಾಸ ಹೆಜಮಾಡಿ ಗುರುರಾಜ್ ಎಸ್ ಪೂಜಾರಿ ತೋಕೂರು ಸತೀಶ್ ಅಂಜನ್ ಬಾರೆಬಿತ್ಲ ಧನಂಜಯ ಕೋಟ್ಯಾನ್ ಮಟ್ಟು ಕೊಲಕಾಡಿದ ವಾಸುದೇವ ಎಂ ಸಾಲಿಯನ್ ಬೊಂಬಾಯಿ ಗಂಗಾಧರ ಕೋಟ್ಯಾನ್ ಮುಲ್ಕಿ ನಾಗೇಶ್ ಪ್ರಸಾದ್ ಚೆನ್ನೈ ಒತ್ತು ಗುರ್ಕಾರ್ಯರಾತೆರ ಜತ ಕಾರ್ಯಂತರಾದ ಮಹೇಶ್ ಕುಮಾರ್ ಅಶೋಕ ಕರ್ಕೆರ ಭಾಸ್ಕರ ಸಾಲಿಯನ್ ಮುಲ್ಕಿ ದಿವ್ಯಾ ಎಸ್ ಕೋಟ್ಯಾನ್ ಜತೆಪಣ ಗುರ್ಕಾರ್ಯರಾದ ರಮಾನಂದ ಪಡುಬೈಲ್ ಜನಾರ್ದನ ಪೂಜಾರಿ ಕೇಸರಾವ್ ನಗರ ಇಂಚ ಕಾಂತು ಸೇವೆಗಾರ ಧರ್ಮ ಚಾವಡಿ ಟ್ರಸ್ಟ್ಗೆ ಪದಾಧಿಕಾರಿನ ಅಜಪಾತಂಡ ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೆಲು